ఒక సుఖభాగం చేసిన తక్కువ తప్పింది ఒక చూడు కలవచ్చు వీటి పంక్తి నటుడు కొన్ని చూడు ಒಂದು ನಾಲ್ಕು ಮೂರು ಅಂಕದ ಮುನ್ನಡೆಯಲ್ಲಿದೆ MDRS ಭೋಗ. GHS ವಿವೇಕಾನಂದ ಪುತ್ತೂರಿನ ಕೃಷ್ಣರು 28ನೇ ಸ್ಪರ್ಧೆ ಬಾಲಕರ ವಿಭಾಗದಲ್ಲಿ ಇಂದಿರಾ ಗಾಂಧಿ ಸಂಚಾರಿ ಗವರ್ಮೆಂಟ್ ಹೈಸ್ಕೂಲ್ ಬೇಲೂರು ತಂಡಗಳು ಮುಂದಿನ 28ನೇ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮುಂಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೇಷ್ಠ ಬಾಲಕಿಯರ ತಂಡ ಮೊತ್ತ ಸ್ಪರ್ಧೆಯನ್ನ ಆಲಂಕಾರಿಕವಾಗಿ ಮುಂದುವರಿಸಿಕೊಳ್ಳುತ್ತಾರೆ. ಎರಡು ಪ್ರಬಲ ತಂಡಗಳು ಭಾರತೀಯ ವಿಭಾಗದ ಅಂಕಣದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ ಅನೇಕ ಯುವ ಬಾಲಕಿಯರ ತಂಡದಲ್ಲಿ ಪ್ರತಿಭಾನ್ವಿತ ಆಟಗಾರರಿದ್ದಾರೆ. ಪ್ರಸ್ತುತ ಇಲ್ಲಿ ಭಾರತೀಯ ವಿಭಾಗದಲ್ಲಿ ಬಡವರಿಯ ವಿಭಾಗದ ಹೋರಾಟ ವಿವೇಕಾನಂದ ಪುತ್ತೂರಿನ ವಿರುದ್ಧವಾಗಿದೆ. ಏಕಾಂಗಿ ದಾಳಿಗಾರನಾಗಿ ಕೃಷ್ಣ ಸಫಲವಾಗಿ ಆರೋಗ್ಯ ಪೂರ್ಣಾಂಕ ಪಂದ್ಯ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಪೂರ್ಣಾಂಕವನ್ನು ಎದುರಾಳಿಗೆ ಅರ್ಪಿಸಿರುವ ಪಡೆಗಳು ಇದು 28ನೇ ಸ್ಪರ್ಧೆಯಲ್ಲಿರುವಂಥದ್ದು. 27ನೇ ಸ್ಪರ್ಧೆಗೆ ಹಾಗೂ 28ನೇ ಸ್ಪರ್ಧೆಗೆ ಇಂದಿರಾ ಗಾಂಧಿ ಸಂಚಾರಿ ಗವರ್ಮೆಂಟ್ ಹೈಸ್ಕೂಲ್ ಬೇಲೂರು ತಂಡಗಳು 4-6 ಎಲ್ಲ ಹಿರಿಯ ಚಂದ್ರಲ್ಲ ಪ್ರೀತಿ ಸ್ವಾಗತ. ಪುಂಜಾಲಕಟ್ಟೆ ಉತ್ಸವ ಬಂತು. ಈ ಪುಂಜಾಲಕಟ್ಟೆ ಆಸುಪಾಸು ಮಾತಾದ ಮಕ್ಕಳನ್ನ ಹಿರಿಯ ಸುಮಾರು 150 ಜನ ರಾಜ್ಯ ಮಟ್ಟದ ಡ್ಯಾನ್ಸ್ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಇಂಕಳು ಪುಂಜಾಲಕಟ್ಟೆ ತಾಲೂಕು ಅಂಗಡಿಯಿಂದ ಇಟ್ಟಾಗುತ್ತೆ. ರಾಜಪೇಟೆ ಭಾರಿ ಕೊಡಲು ಮೂಲ ಪ್ರಶಾಂತ ರಾಜಣ್ಣ ಚಂದ್ರನಿಗೆ 2 ಪ್ಲೇಟ್ ಇತ್ತು ಹೋಗಿ ಇಂಟರ್ನ್ಯಾಷನಲ್ ಆದರೆ ಪಾಪದ ಜನರಿಗೆ ಪಾಪದ ಬಾಲಕನೇ ಈ ನೀವು ಗಾಯ ಬಂದ ಈಗ ಇಲ್ಲಿಯ ಡಾಕ್ಟರ್ ಸ್ಟಾರ್ಟ್ ಮಾಡ್ತಾರೆ. ಮಾತಾ ಟೀಮ್ ಕಬಡ್ಡಿ ಉತ್ಸವ ಒಂದು 7 ವಿಭಾಗದ ಕಬಡ್ಡಿ ಹೈಸ್ಕೂಲ್ ಸುಮಾರು ತಾರನಾಥ ಪೊಲೀಸ್ ಹಾಕಿ ಅವಕಾಶ ಕೊಡೋದು ಮನವನ್ನೇ ಬೇಡಿತ್ತು. ಇದು ಒಪ್ಪುವುದಿಲ್ಲ ಎಲ್ಲ ಏಮಂಬರು ತಿಂಗಳ ಇಡೀ ಪೊಲೀಸ್ ಹಾಕಿ ಸ್ಪೆಷಲ್ ಆಗಿ ವಿಭಾಗವನ್ನು ಗಮನಿಸಿಕೊಳ್ಳುವಾಗ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ. ಜಿಲ್ಲೆಯ ಪೊಲೀಸ್ ಆಗಲಿ ವಿಶೇಷವಾದ ವಿಭಾಗದ ಮನವನ್ನ 10 ಟೀಮ್ ಬರಲಿ. ಮನವನ್ನ ಪೊಲೀಸ್ ಆಗಿ 10 ಟೀಮ್ ಬರಲಿ. ಒಂದೇ ತಿಂಗಳೇ ಪೊಲೀಸ್ ಕಬಡ್ಡಿ ಪಂದ್ಯ ಒಂದೇ ತಿಂಗಳು ಜಿಲ್ಲೆದಾಗಲಿ ಮಾತ್ರ ಉಡುಪಿ ಜಿಲ್ಲೆ ದೊಡ್ಡ ಮಂಗಳೂರು ಜಿಲ್ಲೆ
शीतल बोलता शीतल अभी भी ಎರಡು ಜನ ಸ್ಕೇಲ್ ಎರಡು ಜನ शीतल ಇಬ್ಬ ಉಸ್ತುವಾರಿ 14-5 ಇಬ್ಬರು ನಿರ್ವಹಿಸುವ शीतल ದಯಾಮಂತ ಪ್ರಭಾಕರ್ ವೈದ್ಯರ ಅದು ಇದೇ ಈ ರೀತಿಯ ಕೋರ್ಸಿದ್ರು शीतल ದಯಾಮಂತದ ಪ್ರಭಾಕರ शीतल ಈಗ ಕೂಡ ಖಂಡಿತ ಕೋಡಿಲ 55 ಕೆಜಿದ ದೇಹ ತೂಕ ಕೊರ್ಲುಡು ಪರ್ಫೆಕ್ಟ್ ಆದ ನಮ್ಮ ಚಿತ್ರ ಇಂಚಂತನ ಇಲ್ಲ ಆಗ ಒಂದು ಚಿತ್ರ ವಿಶ್ವಾಸ ಮಾಡ್ಕೊಂಡು ಸ್ಕೋರ್ ಬರೆಯುವುದಿಲ್ಲ ತೂಕದ ರಾಜ್ಯ ಏರಿದ शीतल ರಾಜ್ಯ ಅದೇ ಒಂದು ಕಡಿಮೆ ಆದ ಮೇಲೆ ಸೇರಿಕೊಂಡು ಒಂದೇ ಒಂದು ಸಮಸ್ಯೆಗಳನ್ನು शीतल ಸ್ಪರ್ಧೆಗೆ ಕೈಗೊಳ್ಳಲಾಗಿದೆ ಇಂದಿರಾ ಗಾಂಧಿ ಕಂಚಾಡಿ ವಿರುದ್ಧ GHS ಸ್ಕೂಲು 2 ತಂಡಗಳು ಬರಾಬರಿಗೆ ಬರಬೇಕು ಬಾಲಕ ವಿಭಾಗದ ಮಗುವಿನ ಸ್ಪರ್ಧೆ ಒಂದು ಭಾಗದಲ್ಲಿ ಬಿ ಅಂಕಣದಲ್ಲಿ ಕರ್ನಾಟಕ ಜಿಲ್ಲಾದ ಮುಖ್ಯಸ್ಥೆಯಲ್ಲಿ ಬಾಲಕಿಯರ ವಿಭಾಗದ ಸ್ಪರ್ಧೆ ನಡೀತಾರೆ ಸೊ ಈ ಭಾಗದಲ್ಲಿದ್ದಾಗ ಬಾಲಕರ ವಿಭಾಗದ ಮಗುವಿನ 28ನೇ ಸ್ಪರ್ಧೆಯ ಕರೆಯನ್ನು ರವಾನಿಸಲಾಗಿದೆ ಇನ್ನಿತ ಮಹಿಳಾ ಕಾರ್ಯಕ್ರಮ ಸುದರ್ಶನ್ ಬಿಜೆಪಿ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕರೆಯಲ್ಲಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರೇ ಈ 2 ಮ್ಯಾಚ್ನ ಮೊದಲ ಬೆಟ್ಟಂಗಿನ ಶಾಸಕರೇ ಹರೀಶ್ ಪಂಜಾರಿ ಕಾರ್ಯಕ್ರಮ ಭಾಗವಹಿಸಬೇಕು ನಿತ್ಯಾನಂದ ಪೂಜಾರಿ ಇದರಲ್ಲಿ ಮುಂಬೈ ಅಲ್ಲ ಈ ಕಾರ್ಯಕ್ರಮ ಅಬ್ದುಲ್ ಸುಕೂರ್ ನಾಲ್ಕು ಧರ್ಮಶ್ರೀ ಪೆಟ್ರೋಲ್ ಪಂಪ್ ಬೇಕರಿ ಕಟ್ಟೆ ಅಂಜನೆ ರಂಜನ್ ಗೌಡ ಅಧ್ಯಕ್ಷರ ಅಂಬೇಡ್ಕರ್ ಅಂಜನೆ ಸುರೇಶ್ ಕರ್ಕೇರ ಬ್ರಹ್ಮ ಅಂಬೇಡ್ಕರ್ ಪ್ರಸಾದ್ BS ಅಧ್ಯಕ್ಷರು JFA ಪ್ರಸಾದ್ DS ಅಧ್ಯಕ್ಷರು JCI ಬಿಟ್ಟಂಗಿ ಶ್ರೀನಿವಾಸ್ ಪೂಜಾರಿ ಆಗ್ತಾ ಇದ್ದಾರೆ ಅಂತೆಯೇ ಜಗನ್ನಾಥ ಶೆಟ್ಟಿ ಕಿಮ್ಮತ್ ಬೇಕರಿ ಕಟ್ಟೆ ಮಂಜು ಶ್ರೀಕೃಷ್ಣ ಶೆಟ್ಟಿ ಮಳೆಗಟ್ಟಿದ್ದವರು ಮೋನಿತ್ ಪೂಜಾರಿ ಮಾರ್ಗದರ್ಶಕರು ಹೈಸ್ಕೂಲ್ ವಿಭಾಗದ ಬಾಲಕಿಯರ ಮುಂದಿನ ಪಂದ್ಯದ ಭಗವತಿ ಸಂತೋಳಿಗೆ GHS ಬೇರ್ಪಡೆ ಬನ್ನಿ ಒಳಗೆ ಬನ್ನಿ ನೋಡಿ 28ನೇ ಸ್ಪರ್ಧೆಯನ್ನು ನಿರ್ವಹಣೆ